ಎರಡು ಬಲಿಷ್ಠ ತಂಡಗಳ ನಡುವೆ ಪ್ರಥಮ ಕ್ವಾಲಿಫೈಯರ್ ಪಂದ್ಯಾಟ ಫೈನಲ್ ತಲುಪುವ ಪ್ರಥಮ ತಂಡ ಯಾವುದು ಎಂಬುದನ್ನು ನಿರ್ಧರಿಸುವಂತಹ ಪ್ರಥಮ ಕ್ವಾಲಿಫೈಯರ್ ಪಂದ್ಯಾಟ MMSC ಕಲಾಜೆ ಹಾಗೂ ANM ಕೊಕ್ಕಂದೂರು ನಡುವೆ ಕೆಲವೇ ಕ್ಷಣಗಳಲ್ಲಿ ನಡೆದಿದೆ. ಪ್ರಥಮ ಬಹುಮಾನಕ್ಕೆ ಸೆಣಸಾಡಲು ಸೇರ್ಗಡೆಯಾಗಲಿರುವ ಪ್ರಥಮ ತಂಡ ಯಾವುದು? 8,021 ರೂಪಾಯಿ ನಗದು ಹಾಗೂ ಸುಮಾರು 7 ಅಡಿ ಎತ್ತರ. ಇಲ್ಲಿರುವ ಪ್ರತಿಯೊಂದು ಆಟಗಾರನ ಎತ್ತರಕ್ಕಿಂತಲೂ 1 ಅಡಿ ಹೆಚ್ಚಿಗೆ ಇರುವ ಅತ್ಯದ್ಭುತ ಟ್ರೋಫಿ ಯಾರ ಮಡಿಲಿಗೆ ಒಳಿದು ಬರಲಿದೆ ಎಂದು ಇದಕ್ಕಾಗಿ ಸೆಣಸಾಡಲಿರುವ ಪ್ರಥಮ ಆ ತಂಡ ಯಾವುದು ಎಂಬುದನ್ನು ನಿರ್ಧರಿಸುವಂತಹ ಪ್ರಥಮ ಕ್ವಾಲಿಫೈಯರ್ ಪಂದ್ಯಾಟ ಓನರ್ ವರ್ಸಸ್ ಪ್ಲೇಯರ್. MMSC ಕಲ್ಲಾಜೆ ವರ್ಸಸ್ ANM ಕೊಕ್ಕಂದೂರು. ಪ್ರಶಾಂತ್ ವರ್ಸಸ್ ಮೂರ್ತಿ. ಟಸ್ವಿನ್ ಬಾಯ್ ಕಲ್ಲಾಜೆ ಚಾಯ್ಸ್ ಕೋರ್ಟ್. ಫಸ್ಟ್ ರೈಡ್ ಬೈ ಏಪಲ್ ಬಾಯ್ಸ್ ANM ಕೊಕ್ಕಂದೂರು. ಮೂರ್ತಿ ಮಿಂಚಿದ ತಾರೆ ಮಿಂಚುತ್ತಿರುವ ತಾರೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿದಂತಹ ಇದೇ ಪ್ರದೇಶದ ಅಚ್ಚುಮೆಚ್ಚಿನ ಆಟಗಾರ. ಎಸ್ ಖಾತೆ ತೆರೆದುಕೊಂಡಿದ್ದಾರೆ ತಮ್ಮ ತಂಡಕ್ಕೋಸ್ಕರ. ಇದೀಗ MMSC ಕಲ್ಲಾಜೆ ತಂಡದ ಪರವಾಗಿ ಪ್ರಶಾಂತ್ ಅವರ ದಾಳಿ. ತಮ್ಮದೇ ತಂಡದೊಳಗೆ ತಾನೇ ದಾಳಿ ಮಾಡುವ ಅದೃಷ್ಟ ಯಾರಿಗಿದೆ? ಪ್ರಶಾಂತ್ಗಿದೆ. ಒನ್ ಆಫ್ ದಿ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಪ್ರಶಾಂತ್ ಇದೀಗ ದಾಳಿಯ ಸಂಘಟನೆಯಲ್ಲಿ ಪ್ರಥಮ ದಾಳಿ. ಒನ್ ಆಫ್ ದಿ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಕ್ಯಾಪ್ಟನ್ ಆಫ್ ದಿ ಟೀಮ್ ಪ್ರಶಾಂತ್ ಇದೀಗ ದಾಳಿಯ ಸಂಘಟನೆ. MMSC ಕಲ್ಲಾಜೆ ತಂಡದ ಪರವಾಗಿ ಚೆಸ್ ನಂಬರ್ 4. ಮತ್ತೊಮ್ಮೆ ದಾಳಿಯ ಸಂಘಟನೆಯಲ್ಲಿ ಚೆಸ್ ನಂಬರ್ 5 ಮೂರ್ತಿ. ಎಸ್ ಹಿ ಈಸ್ ಎ ವಂಡರ್ಫುಲ್ ರೈಡರ್ ಯು ನೋ. ಮತ್ತೊಂದು ಅಂಕ ತಮ್ಮ ತಂಡಕ್ಕೋಸ್ಕರ 2-0. 2-0 ಮುನ್ನಡೆಯಲ್ಲಿ ANM ಕೊಕ್ಕಂದೂರು. ಇದೀಗ ಚೆಸ್ ನಂಬರ್ 10 ಅರುಣ್ ಅವರಿಂದ ದಾಳಿ. ಬಿರುಸಿನ ದಾಳಿಗಾರ ಗುರುತಿಸಿಕೊಂಡಂತಹ ಅರುಣ್ ಅವರಿಂದ ಇದೀಗ ದಾಳಿಯ ಸಂಘಟನೆ. ಚೆಸ್ ನಂಬರ್ 10 ದಾಳಿಯ ಸಂಘಟನೆಯಲ್ಲಿ ಅಂಕ ಗಳಿಸಲು ಪ್ರಯತ್ನ. ಇದೀಗ ಕಾದು ನೋಡೋಣ. ಅರುಣ್ ಅವರಿಂದ ದಾಳಿ ಮರಳಿ ತಂಡಕ್ಕೆ. ಪ್ರಥಮ ಕ್ವಾಲಿಫೈಯರ್ ಪಂದ್ಯಾಟ ಇನ್ನೂ ಹೆಚ್ಚಿನ ನಿರೀಕ್ಷೆಯಲ್ಲಿ ನಾವು. ಕಮ್ ಆನ್ ಮೇಕ್ ಇಟ್. ಕೊಕ್ಕಂದೂರು ತಂಡದ ಜರ್ಸಿ ನಂಬರ್ 3 ನೀಲ ಕಾಯ್ದ ಆಟಗಾರ ಡು ಆರ್ ಡೈ ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಅರುಣ್ ಜರ್ಸಿ ನಂಬರ್ 10. ಉತ್ತಮ ದಾಳಿ. ತಮ್ಮ ತಂಡಕ್ಕೋಸ್ಕರ ಒಂದಕ್ಕ ಯಾಮಾರಿಸಲು ಬಂದು ತಾನೇ ಯಾಮಾರಿದ್ದಾರೆ. ಇದೀಗ 2-1 ಖಾತೆ ತೆರೆದಿದೆ. ಕಲ್ಲಾಜೆ ತಂಡವು ತನ್ನ ಖಾತೆಯನ್ನು ಓಪನ್ ಮಾಡಿದೆ. 2-1 ಮತ್ತೊಮ್ಮೆ ದಾಳಿಯಲ್ಲಿ ಮೂರ್ತಿ ಜರ್ಸಿ ನಂಬರ್ 5. MMSC ಕೋಟೆಯೊಳಗೆ ದಾಳಿಯನ್ನು ಸಂಘಟಿಸುತ್ತಿದ್ದಾರೆ ಮೂರ್ತಿಯವರು. ಪ್ರೇಕ್ಷಕರನ್ನು ಮನರಂಜಿಸುವಲ್ಲಿ ಯಾವುದೇ ಕುಂದುಕೊರತೆ ನೀಡದ ಅದ್ಭುತ ಆಟಗಾರ ಜರ್ಸಿ ನಂಬರ್ 5 ಮೂರ್ತಿ. ANM ಕೊಕ್ಕಂದೂರು ಪರವಾಗಿ ಇದೀಗ ದಾಳಿಯ ಸಂಘಟನೆಯಲ್ಲಿ ಮೂರ್ತಿ ಚೆಸ್ ನಂಬರ್ 5. ಮತ್ತೊಮ್ಮೆ ಇದೀಗ ದಾಳಿಯಲ್ಲಿ ಇದೀಗ ANM ಕೊಕ್ಕಂದೂರು ಕೋಟೆಯೊಳಗೆ ದಾಳಿಯ ಸಂಘಟನೆಯನ್ನು ಮಾಡುತ್ತಿದ್ದಾರೆ. ಪ್ರಶಾಂತ್ ಎಂಬ ನಾಮಕರಣವನ್ನು ಹೊಂದಿರುವಂತಹ ಆಟಗಾರ ಇದೀಗ ದಾಳಿಯ ಸಂಘಟನೆಯಲ್ಲಿ ತನ್ನ ತಂಡಕ್ಕಾಗಿ ಅಂಕ ಗಳಿಸಲು ಎಲ್ಲ ತಂಡಗಳ ಓನರ್ಗಳು ಭಾಗವಹಿಸಿದ 8 ತಂಡಗಳ ಓನರ್ಗಳು ದಯಮಾಡಿ ಒಮ್ಮೆ ಬೈಕ್ ಪಾಯಿಂಟ್ ಬಳಿ ನಮಗೆ ಸಿಗಬೇಕು. ಉತ್ತಮವಾದ ದಾಳಿಯಲ್ಲಿ ಗಳಿಸುವಲ್ಲಿ ಸಫಲತೆ. ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಮೂರ್ತಿ ಮತ್ತೊಮ್ಮೆ
3-2 ಓನರ್ ಎರಡಾದ್ರೆ ನಾವು ಪ್ಲೇಯರ್ ಎಷ್ಟಾಗ್ಬೇಕು? 3 ಮುನ್ನಡೆಯಲ್ಲಿ ಎಂಎಂಎಸ್ಸಿ ಕಲ್ಲಾಜೆ ತಂಡ. ದಾಳಿಯ ಸಂಘಟನೆಯಲ್ಲಿ ಇದೀಗ ಮೂರ್ತಿಯವರು 3-2 ಮುನ್ನಡೆಯನ್ನು ಇದೀಗ ಎಂಎಂಎಸ್ಸಿ ಕಲ್ಲಾಜೆ ತಂಡವು ಕಾಯ್ದಿರಿಸಿಕೊಂಡಿದೆ. ಮೂರ್ತಿಯವರ ದಾಳಿಯಲ್ಲಿ Right out. Do or die right. Nothing to do. ಥರ್ಡ್ ರೈಟ್. Hey, no. ಸಾರಿ, ಫಸ್ಟ್ ರೈಟ್. Sorry for the inconvenience. Super tackle on at A&M Kokonduru. A&M Kokonduru ಅಂಕಣದಲ್ಲಿ ಸೂಪರ್ ಟೇಕಲ್ ಆನ್. ಓನರ್ ಬಿಡಿಸಿನ 2 ಪಾಯಿಂಟ್ ಕಡಿಗೆ. 4-2 ಮುನ್ನಡೆಯಲ್ಲಿ ಎಂಎಂಎಸ್ಸಿ ಕಲ್ಲಾಜೆ. ಮನಿ A&M ಕಡೆಯಿಂದ ಕಲ್ಲಾಜೆ ಅಂಕಣದಲ್ಲಿ ಇದೀಗ ದಾಳಿಯ ಸಂಘಟನೆಯಲ್ಲಿ ಎಂಎಂಎಸ್ಸಿ ಕಲ್ಲಾಜೆ ಕಡೆಯಿಂದ ಪ್ರಶಾಂತ್. ಸೂಪರ್ ಟೇಕಲ್ ಆನ್ ಒನ್ಸ್ ಅಗೇನ್. ಕ್ಯಾಪ್ಟನ್ ಆಫ್ ದಿ ಟೀಮ್ ಪ್ರಶಾಂತ್ ಅವರಿಂದ ಇದೀಗ ದಾಳಿಯ ಸಂಘಟನೆ. ಒನ್ ಆಫ್ ದಿ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಇನ್ ದಿ ಟೂರ್ನಮೆಂಟ್ ಪ್ರಶಾಂತ್ is number 4. ಇದೀಗ ದಾಳಿಯ ಸಂಘಟನೆಯಲ್ಲಿ ಪ್ರಶಾಂತ್ ಅವರು ಲೈನ್ ಅಂಪೈರ್ಸ್ ಒಂದು ಕಡೆ ಅರುಣ್, ಇನ್ನೊಂದು ಕಡೆ ಮಣಿಕಂಠ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಡೂ ಆರ್ ಡೈ. ಸೂಪರ್ ಟೇಕಲ್ ವಿತ್ ಡೂ ಆರ್ ಡೈ ರೈಡ್. ಪುಡಿಚ 2 ಪಾಯಿಂಟ್ விட்டாயிர பாயிண்ட் பாப்போம். what happening 1 2 பாயிண்ட் பாருங்க. புடிச்சா 2 விட்டால 2 விட்டுட்டீங்க 2 பாயிண்ட் கொண்டு போயிட்டாங்க. 6-6 டூ ஆர் டை ரைட். ಬೋನಸ್ ಆನ್ ಅಂಡ್ ಡೂ ಆರ್ ಡೈ ರೈಟ್. 6-2 ಮುನ್ನಡೆಯಲ್ಲಿ ಕಲ್ಲಾಜೆ ತಂಡ. ವಾಟ್ Yes! ಉತ್ತಮವಾದ ಹಿಡಿತ ಪ್ರಶಾಂತ್. 1+2 ಟೋಟಲ್ 3 ಪಾಯಿಂಟ್ಸ್ ಅಲೌಟ್ A&M ಕೊಕೊಂಡೂರು. 9-2 7 ಅಂಕಗಳ ಮುನ್ನಡೆಯಲ್ಲಿ ಕಲ್ಲಾಜೆ ತಂಡ. ಬೋನಸ್ ಆನ್. ಚೆಸ್ ನಂಬರ್ 4 ದಾಳಿಯ ಸಂಘಟನೆಯಲ್ಲಿ ಇದೀಗ ದಾಳಿಯ ಸಂಘಟನೆಯಲ್ಲಿ ಪ್ರಶಾಂತ್ ಎಂಬುವ ಕಾರಣ ದಾಳಿಯ ಸಂಘಟನೆಯನ್ನು ಮಾಡುತ್ತಿದ್ದಾರೆ. ಫಸ್ಟ್ ಹಾಫ್ ಫಸ್ಟ್ ಟೈಮ್ ಔಟ್ ಬೈ A&M ಕೊಕೊಂಡೂರು. ಪ್ರಥಮಾರ್ಧದ ಪ್ರಥಮ ವಿಶ್ರಾಂತಿಯ ವಿರಾಮದ ಕೋರಿಕೆ A&M ಕಡೆಯಿಂದ. 9-2 7 ಅಂಕಗಳ ಮುನ್ನಡೆಯಲ್ಲಿ MMSC ಕಲ್ಲಾಜೆ ತಂಡ. ಎಲ್ಲ ತಂಡಗಳ ಓನರ್ಗಳು ದಯಮಾಡಿ ಬೈಕ್ ಪಾಯಿಂಟ್ ಬಳಿ ಬರಬೇಕು. 8 ತಂಡದ ಓನರ್ಗಳು ಕೂಡ ಬೈಕ್ ಪಾಯಿಂಟ್ ಬಳಿ ಬರಬೇಕು. ಪ್ರೇಕ್ಷಕರ ವಾಟ್ ಅ ವಂಡರ್ಫುಲ್ ಆಂಕಲ್ ಹೋಲ್ಡ್. ಸೂಪರ್ ಹೋಲ್ಡ್ 7 ಜರ್ಸಿ ನಂಬರ್ 7. ಹಾಫ್ ಟೈಮ್ ಕೋಟ್ ಚೇಂಜ್. 10-2 8 ಅಂಕಗಳ ಮುನ್ನಡೆಯಲ್ಲಿ ಕಲ್ಲಾಜೆ ತಂಡ. One of the experienced players in the tournament, Prashant is number 4.
ಇದೀಗ ದಾಳಿಯ ಸಂಘಟನೆಯಲ್ಲಿ ಪ್ರಶಾಂತ್ ಅವರು ಲೈನ್ ಅಂಪೈರ್ಸ್ ಒಂದು ಕಡೆ ಅರುಣ್, ಇನ್ನೊಂದು ಕಡೆ ಮಣಿಕಂಠ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಸೂಪರ್ ಟ್ಯಾಕಲ್ ವಿತ್ ಡೂ ಆರ್ ಡೈ ರೈಡ್. புடிச்சா 2 பாயிண்ட், விட்டா எத்தனை பாயிண்ட் பாப்போம். What happening? 1 2 பாயிண்ட் பாருங்க. புடிச்சா 2 விட்டால 2 விட்டுட்டீங்க, 2 பாயிண்ட் கொண்டு போயிட்டாங்க. 6 to 6 டூ ஆர் டை ரைட். ಬೋನಸ್ ಆನ್ ಅಂಡ್ ಡೂ ಆರ್ ಡೈ ರೈಟ್. 6-2 ಮುನ್ನಡೆಯಲ್ಲಿ ಕಲ್ಲಜ್ಜ ತಂಡ. ವಾಟ್ Yes! ಉತ್ತಮವಾದ ಹಿಡಿತ ಪ್ರಶಾಂತ್. 1+2 ಟೋಟಲ್ 3 ಪಾಯಿಂಟ್ಸ್. ಅಲೌಟ್ ಎಎನ್ಎಂ ಕೊಕೊಂದೂರು 9-2 7 ಅಂಕಗಳ ಮುನ್ನಡೆಯಲ್ಲಿ ಕಲ್ಲಜ್ಜ ತಂಡ. ಬೋನಸ್ ಆನ್. ಚೆಸ್ ನಂಬರ್ 4 ದಾಳಿಯ ಸಂಘಟನೆಯಲ್ಲಿ ಇದೀಗ ದಾಳಿಯ ಸಂಘಟನೆಯಲ್ಲಿ ಪ್ರಶಾಂತ್ ಎಂಬುವ ಕಾರಣ ದಾಳಿಯ ಸಂಘಟನೆಯನ್ನು ಮಾಡುತ್ತಿದ್ದಾರೆ. ಫಸ್ಟ್ ಹಾಫ್ ಫಸ್ಟ್ ಟೈಮ್ ಔಟ್. 8 ಅಂಕದ ಮುನ್ನಡೆಯೊಂದಿಗೆ ಎಂಎಂಎಸ್ಸಿ ಕಲ್ಲಜ್ಜ ತಂಡವು ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿದೆ. 10-2 8 ಅಂಕದ ಮುನ್ನಡೆಯೊಂದಿಗೆ ದಾಳಿಯಲ್ಲಿ ಪ್ರಶಾಂತ್ ತನ್ನದೇ ತಂಡದ ಮೇಲೆ ತನ್ನದೇ ಛಾಪು ಮೂಡಿಸುತ್ತಿರುವ ಉತ್ತಮ ಆಟಗಾರ. ಎಎನ್ಎಂ ಕೊಕ್ಕಂದೂರು ತಂಡದ ಪರವಾಗಿ ಚೆಸ್ ನಂಬರ್ 3 ದಾಳಿಯ ಸಂಘಟನೆ ಯಾವುದೇ ಅಂಕವಿಲ್ಲ, ಮರಳಿ ತಂಡಕ್ಕೆ ಸೇರಿಕೊಂಡಿದ್ದಾರೆ. ಅಗೈನ್ ಪ್ರಶಾಂತ್ ಕುಕ್ಕಂದೂರು ತಮ್ಮ ತಂಡಕ್ಕೋಸ್ಕರ ಅಂಕ ಗಳಿಸುವ ನಿಧಾನಗತಿಯ ಪ್ರಯತ್ನದಲ್ಲಿ. ಒನ್ ಆಫ್ ದಿ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಪ್ರಶಾಂತ್ ಇವರಿಂದ ದಾಳಿ ಚಾಕಚಕ್ಯತೆಯ ದಾಳಿಯನ್ನು ಸಂಘಟಿಸುತ್ತಿರುವ ಪ್ರಶಾಂತ್ ಇವರು ಇದೀಗ ಎಎನ್ಎಂ ಕೊಕ್ಕಂದೂರು ತಂಡದ ಪರವಾಗಿ ಚೆಸ್ ನಂಬರ್ 11 ದಾಳಿ ಯಾವುದೇ ಅಂಕವಿಲ್ಲ. ಡೂ ಆರ್ ಡೈ, ಡೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ ದಾಳಿಯಲ್ಲಿ ಜೆಸಿ ನಂಬರ್ 10 ಅರುಣ್. ಬೋನಸ್ ಆನ್. ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಎಸ್, ಉತ್ತಮವಾದ ಹಿಡಿತ. ಎಎನ್ಎಂ ಕೊಕ್ಕಂದೂರು ತಂಡದಿಂದ 1 ಅಂಕ ತಮ್ಮ ತಂಡಕ್ಕೋಸ್ಕರ. 3 ಲಾಸ್ಟ್ ಫಾರ್ ಫುಲ್ ಟೈಮ್. ಮಗದೊಮ್ಮೆ ಮಾಡು ಇಲ್ಲವೇ ಮಡಿ. 13 ಡೂ ಆರ್ ಡೈ ದಾಳಿಯಲ್ಲಿ. ಎಸ್, ಒಂದಂಕ ತಮ್ಮ ತಂಡಕ್ಕೋಸ್ಕರ ಮೂರ್ತಿ ಇವರಿಂದ. ಹತ್ತು 10-4 in favor of ಎಂಎಂಎಸ್ಸಿ ಕಲ್ಲಜ್ಜ. 10-4 ಎಂಬ ಅಂಕದೊಂದಿಗೆ ಮುನ್ನಡೆಯಲ್ಲಿ ಎಂಎಂಎಸ್ಸಿ ಕಲ್ಲಜ್ಜ. ಇದೀಗ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಪ್ರಶಾಂತ್ ಅವರಿಂದ ಚಾಕಚಕ್ಯತೆಯ ದಾಳಿ ಎಎನ್ಎಂ ಕೊಕ್ಕಂದೂರು ಕಡೆಗೆ.
ಲಾಸ್ಟ್ 4 ಮಿನಿಟ್ ಫಾರ್ ಫುಲ್ ಟೈಮ್. ಕಟ್ಟಕಡೆಯ 4 ನಿಮಿಷಗಳು ಮಾತ್ರ. 4 ನಿಮಿಷದಲ್ಲಿ ಪಂದ್ಯಾಟಗಳು. ಈಗ ಚೆಸ್ ನಂಬರ್ 5 ಅವರಿಂದ ದಾಳಿ. ಎಸ್, ತಮ್ಮ ತಂಡಕ್ಕೋಸ್ಕರ 1 ಅಂಕ. ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಅಟ್ ಬಾಯ್ ಕಲ್ಲಾಜೆ 5-10 5-10 5 ಅಂಕದ ಮುನ್ನಡೆ ಕಲ್ಲಾಜೆ ತಂಡ. ಇದೀಗ ದಾಳಿಯ ಸಂಘಟನೆಯಲ್ಲಿ ಪ್ರಶಾಂತ್ ಚೆಸ್ ನಂಬರ್ 4. ಇದೀಗ ದಾಳಿಯ ಸಂಘಟನೆಯನ್ನು ನಡೆಸುವಂತಹ ಬೋನಸ್. ಬೋನಸ್ ಕಡೆಯಿಂದ ಬೋನಸ್ ಗೆಲಕ್ಕೆ ಬೋನಸ್ ನಿರೀಕ್ಷೆಯಲ್ಲಿ ತೀರ್ಪುಗಾರರಿಂದ ಬೋನಸ್ ಘೋಷಣೆ. 1 ಅಂಕ ಸೇರ್ಪಡೆ. ತೀರ್ಪುಗಾರರಿಂದ ಬೋನಸ್ ಘೋಷಣೆ. 1 ಅಂಕ ಸೇರ್ಪಡೆ ಎಂಎಂಎಸ್ಸಿ ಕಲ್ಲಡ್ಡಿ ತಂಡಕ್ಕೆ. 11-5. ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಅಟ್ ಬಾಯ್ ಎಎನ್ಎಂ ಕೊಕ್ಕಂದೂರು. 11-6. ಇದೀಗ ಎಂಎಂಎಸ್ಸಿ ಕಲ್ಲಡ್ಡಿ ಹಾಗೂ ಜೆಎನ್ಎಂ ಕೊಕ್ಕಂದೂರು ನಡುವೆ ನಡೆಯುತ್ತಿರುವಂತಹ ಪಂದ್ಯಾಟ. 6-11 6-11. ಮತ್ತೊಮ್ಮೆ ದಾಳಿಯ ಸಂಘಟನೆಯಲ್ಲಿ ಪ್ರಶಾಂತ್ ಚೆಸ್ ನಂಬರ್ 4 ಅನುಭವಿಯ ದಾಳಿಗಾರ ಬೆಗ್ಮನ್ ಆಫ್ ದಿ ಟೀಮ್ ಎಂಎಂಎಸ್ ಕಲ್ಲಡ್ಡಿ ಪ್ರಶಾಂತ್ ಅವರಿಂದ ದಾಳಿ. ಇದೀಗ ದಾಳಿಯ ಸಂಘಟನೆಯಲ್ಲಿ ಲಾಸ್ಟ್ 3 ಮಿನಿಟ್ ಫಾರ್ ಫುಲ್ ಟೈಮ್. ಕಟ್ಟಕಡೆಯ 3 ನಿಮಿಷ ಮಾತ್ರ. 12-5. ಎಸ್, 1 ಅಂಕ. ಉತ್ತಮ 7-12. நீங்களே குழப்பிக்கிறீங்க. ಇದೀಗ ದಾಳಿಯ ಸಂಘಟನೆಯಲ್ಲಿ ಮತ್ತೊಂದು ಅಂಕ. 8-12. 9-12. 9-12. ಓನರ ಪ್ಲೇಯರ ಒನ್ ಆಫ್ ದಿ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಪ್ರಶಾಂತ್. ಇದೀಗ ದಾಳಿಯ ಸಂಘಟನೆ ತನ್ನ ತಂಡಕ್ಕಾಗಿ ಅಂಕ ಗಳಿಸಲು ನೋಡೋಣ ಏನಾಗುತ್ತೆ ಅಂತ. ಉತ್ತಮವಾದ ಹಿಡಿತ ತಂಡದಿಂದಲೇ. ಲಾಸ್ಟ್ 2 ಮಿನಿಟ್ ಫಾರ್ ಫುಲ್ ಟೈಮ್. ಕಟ್ಟಕಡೆಯ 2 ನಿಮಿಷ. 1+2 3 ಪಾಯಿಂಟ್. 12-8 12-12. ಸೆಕೆಂಡ್ ಹಾಫ್ ಸೆಕೆಂಡ್ ಟೈಮ್ ಔಟ್ ಬೈ ಎಂಎಂಎಸ್ಸಿ ಕಲ್ಲಾಜೆ. ಟೈಮ್ ಔಟ್ ಓವರ್. 12-12 ಸಮಬಲದಲ್ಲಿ 12-12 ಸಮಬಲದ ಹೋರಾಟ. ಸಾರಿ, ಎಎನ್ಎಂ ಕೊಕ್ಕಂದೂರು ಕಡೆಯಿಂದ ಟೈಮ್ ಔಟ್. ಇವರದೊಂದಾಗಿದೆ. ಫಸ್ಟ್ ಟೈಮ್ ಔಟ್. ಇದೀಗ ಸಮಬಲದಲ್ಲಿ ಪಂದ್ಯಾಟ. ಬಲಿಷ್ಠವಾದ ಎಂಎಂಎಸ್ಸಿ ಕಲ್ಲಾಜೆ ಹಾಗೂ ಎಎನ್ಎಂ ಕೊಕ್ಕಂದೂರು ನಡುವೆ ನಡೆಯುತ್ತಿರುವಂತಹ ಪಂದ್ಯಾಟ. 12-12 ಸಮಬಲದಲ್ಲಿ ಪಂದ್ಯಾಟ. ಬಲಿಷ್ಠವಾದ ಭದ್ರಕೋಟೆಯಾಗಿರುವಂತಹ ಎಂಎಂಎಸ್ಸಿ ಕೋಟೆಗಳಲ್ಲಿ ಮೂರ್ತಿಯವರಿಂದ ಇದೀಗ ದಾಳಿ. ಚಾಕಚಕ್ಯದ ದಾಳಿಯನ್ನು ಸಂಘಟಿಸುತ್ತಿರುವಂತಹ ಮೂರ್ತಿ. ಬಲಿಷ್ಠವಾದಂತಹ ಭದ್ರಕೋಟೆಯಾಗಿರುವಂತಹ ಎಂಎಂಎಸ್ಸಿ ಕಲ್ಲಾಜೆ ತಂಡದ ಕಡೆಗೆ ದಾಳಿಯನ್ನು ಸಂಘಟಿಸಲು ಯತ್ನ. ಯಾವುದೇ ಅಂಕವಿಲ್ಲ. ಮರಳಿ ತಂಡವನ್ನು ಸೇರಿಕೊಂಡಿದ್ದಾರೆ. ಇದೀಗ ಮತ್ತೊಮ್ಮೆ ದಾಳಿಯ ಸಂಘಟನೆಯಲ್ಲಿ ಚೆಸ್ ನಂಬರ್ 4 ಪ್ರಶಾಂತ್. ಇದೀಗ ದಾಳಿಯ ಸಂಘಟನೆ 12-12 ಸಮಬಲದಲ್ಲಿ ಪಂದ್ಯಾಟ ಸಾಗಿ ಬರುತ್ತಿದೆ. ಇದೀಗ ಪ್ರಶಾಂತ್ ಅವರಿಂದ ದಾಳಿಯ ಸಂಘಟನೆ. ಒನ್ ಆಫ್ ದಿ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಪ್ರಶಾಂತ್, ಬ್ಯಾಕ್ಬೋನ್ ಆಫ್ ದಿ ಟೀಮ್ ಪ್ರಶಾಂತ್ ಇವರಿಂದ ಇದೀಗ ದಾಳಿಯ ಸಂಘಟನೆ. 1 ನಿಮಿಷ, ಕೊನೆಯ ನಿಮಿಷ.
ಕೊನೆಯ ನಿಮಿಷ ಫೈನಲ್ ತಲುಪುವ ಪ್ರಥಮ ತಂಡ ಯಾವುದು ಎಂಬುವ ನಿರ್ಧಾರದ ನಿಮಿಷ. ಕಟ್ಟ ಕಡೆ ನಿಮಿಷದಲ್ಲಿ ಪಂದ್ಯಾಟ 12-12 ಸಮಬಲದಲ್ಲಿ. ಕೊಕ್ಕಂದೂರು ಆರ್ ಕಲ್ಲಾಜ ಕಲ್ಲಾಜ ಯಾವುದು ಪ್ರಥಮ ಫೈನಲ್ ತಲುಪುವ ಪಂದ್ಯಾಟ? ಕಾದು ನೋಡಬೇಕಿದೆ. ಈಗ ಬಲಿಷ್ಠವಾದ ಭದ್ರಕೋಟೆ ಅಂತಿರುವ MMC ಕಲ್ಲಾಜಿ ಕಡೆಗೆ ಇದೀಗ ಮೂರ್ತಿಯವರಿಂದ ನಿಧಾನಗತಿಯ ದಾಳಿ. ಮತ್ತೊಮ್ಮೆ ಇದೀಗ ದಾಳಿಯ ಸಂಘಟನೆಯಲ್ಲಿ ಪ್ರಶಾಂತ್ ಅಗೈನ್ ಪ್ರಶಾಂತ್ ಅಗೈನ್ ಅಂಡ್ ಅಗೈನ್ ಪ್ರಶಾಂತ್. ಒನ್ ಆಫ್ ದಿ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಪ್ರಶಾಂತ್. ಸಮಬಲದಲ್ಲಿ ಪಂದ್ಯಾಟ ಸಾಗಿ ಬರುತ್ತಿದೆ. ಮಂಜಿನ ಮಸುಕಿನ ಬೆಳಗಿನ ಜಾವದಲ್ಲಿ ಪ್ರಥಮ ಕ್ವಾಲಿಫೈಯರ್ ಪಂದ್ಯಾಟ ನಡೀತಾ ಇದೆ. ಪ್ರಶಾಂತ್ ಇವರಿಂದ ತನ್ನದೇ ತಂಡ ಕೊಕ್ಕಂದೂರು ಅಂಕಣದಲ್ಲಿ ದಾಳಿ. 12-12 ಸಮಬಲದಲ್ಲಿ ಪಂದ್ಯಾಟವು ಪ್ರಥಮ ಕ್ವಾಲಿಫೈಯರ್ ಪಂದ್ಯಾಟ ಡ್ರಾ. ಟಾಸ್ ವಿನ್ ಬೈ ಕಲ್ಲಾಜ. ಪ್ರಥಮ ದಾಳಿಯಲ್ಲಿ ಮೂರ್ತಿ ಕೊಕ್ಕಂದೂರು ಕಡೆಯಿಂದ ಒಂದಂಕ. ಫಸ್ಟ್ ಸೈಡ್ ಕಲ್ಲಾಜ ಕಡೆಯಿಂದ ನಿತೇಶ್. ಒಂದು ಈಚ್ ಪಾಯಿಂಟ್. ಎರಡನೇ ದಾಳಿ ಮೋಹಿತ್. ಬೆಸ್ಟ್ ಆಫ್ 5. ಸೆಕೆಂಡ್ ರೈಟ್ ಮೋಹಿತ್. ಉತ್ತಮ ಹಿಡಿತ. ಎಸ್ 2-1 2-1. ಕಲ್ಲಾಜ ಕಡೆಯಿಂದ ಅರವಿಂದ ಎರಡನೇ ದಾಳಿ. ಎಸ್ 3-1. ಭರತ್ ಮೂರನೇ ದಾಳಿಗಾರನಾಗಿ ಕೊಕ್ಕಂದೂರು ಕಡೆಯಿಂದ ಭರತ್. Yes, what a taker, man! A wonderful ankle hold. Just number 7. Nitesh. Third right. Prashant. Kallaja ಕಡೆಯಿಂದ fourth ride Vijay. Two five. Fourth ride Arun. 6-2. 6-2. Fifth right, Manikanta. 3-6.
ಈಚ್ ಪಾಯಿಂಟ್. ಚಾಣಕ್ಷತೆಯಿಂದ ಈ ಪಂದ್ಯಾಟವನ್ನು ಗೆದ್ದುಕೊಂಡಿದ್ದಾರೆ ಪ್ರಶಾಂತ್. ತಮ್ಮ ತಂಡಕ್ಕೋಸ್ಕರ ಪ್ರಪ್ರಥಮ ಫೈನಲ್ ತಲುಪುವ ತಂಡ MMSC ಕಲ್ಲಾಜೆ ಕಲ್ಲಾಜೆ.